ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಸೊ ನಾನು ಮಾರ್ನಿಂಗ್ ಆ್ಯಸ್ ಯೂಶುವಲ್ 5:30ಗೆ ಎದ್ದೇಳ್ತೀನಿ. ಸೊ ಒಮ್ಮೆ ಎದ್ದಾದಮೇಲೆ ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆದಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು 6:30 to 7 o'clock ಹಾಗೆ ಕಿಚನ್ಗೆ ಹೋಗ್ತೀನಿ. ಸೊ ಹೋದ್ಮೇಲೆ ಬಿಸಿ ನೀರು ಕುದ್ದಾದ್ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಈಗೇನು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತು ತಿಂಡಿಗೆ ನಾವು ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಮಾಮಿ ಹೇಳಿದ್ರು ಇವತ್ತು ಬ್ರಾಹ್ಮಿ ಎಲೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲೇ ಆಗಿರುವಂಥ ಬ್ರಾಹ್ಮಿ ಎಲೆ. ಸೊ ಅದರದ್ದು ಇವತ್ತು ಚಟ್ನಿ ಮಾಡ್ತಾ ಇದ್ದೀವಿ. ಇದನ್ನು ತಿನ್ನೋದ್ರಿಂದ ನೆನಪಿನ ಶಕ್ತಿ ತುಂಬ ಚೆನ್ನಾಗಾಗ್ತದೆ ಮತ್ತು ಬ್ರೈನಿನ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಾಗೆ ಇವತ್ತಿನ ಚಟ್ನಿಗೆ ನಾನು ಸ್ವಲ್ಪ ತೆಂಗಿನಕಾಯಿ, ಶುಂಠಿ ಮತ್ತು ಹಸಿಮೆಣಸು, ಒಂದು ಚಿಕ್ಕ ಹುಣಸೆಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಗ್ರ್ಯಾಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋಂತಹ ಚಟ್ನಿ ರೆಡಿ ಆಗುತ್ತೆ. ಅವಕಾಶ ಸಿಕ್ಕರೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ದೋಸೆ ಮಾಡ್ಕೊಳ್ಳಿಕ್ಕೆ ಬಾಳೆ ಎಲೆಯ ದಂಟನ್ನು ಕಟ್ ಮಾಡ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ನಮ್ಮ ಮನೆ ಹಿಂದೆಯೇ ಬಾಳೆ ಗಿಡ ಉಂಟು. ಸೊ ಹಾಗೆ ಅದರ ಚಿಕ್ಕ ದಂಟನ್ನು ತೊಗೊಂಡೋಗಿ ಅದನ್ನು ದೋಸೆ ಮಾಡೋಕ್ಕೆ ಕಾವಲಿಗೆ ಎಣ್ಣೆ ಹಚ್ಚೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಹಾಗೆ ಇವತ್ತು ನಾವು ಉದ್ದಿನ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಿನ್ನೆನೇ ಕಡ್ದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದು ಮಾರ್ನಿಂಗ್ ಒಮ್ಮೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಫಸ್ಟಿಗೆ ಕಾವಲಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ದೋಸೆ ಮಾಡೋಕ್ಕೆ ರೆಡಿ ಮಾಡಿದೆ. ಮನೇಲಿ ಎಲ್ಲರೂ ಕೂಡ ದೋಸೆ ತುಂಬ ಫೇವ್ರೇಟ್ ಆಗ್ತದೆ. ಸೊ ಯೂಶ್ವಲಿ ಕೆಲವೊಂದು ಟೈಮಲ್ಲಿ ಇಡ್ಲಿ ಮಾಡ್ತೀವಿ, ಕೆಲವೊಂದು ಟೈಮಲ್ಲಿ ಉದ್ದಿನ ದೋಸೆ ಮಾಡ್ತೀವಿ. ಉದ್ದಿನ ದೋಸೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಅದಕ್ಕೆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗ್ತದೆ. ಸೊ ಹಾಗೆ ನಾನು ಸ್ವಲ್ಪ ದೋಸೆ ಮಾಡಿದೆ, ಮಿಕ್ಕಿದ್ದು ನಮ್ಮ ಮಾಮಿ ದೋಸೆ ಮಾಡ್ತೇನೆ ಅಂತ ಹೇಳಿದರು. ಸರಿ ಅಂಥೇಳಿ ಅವರು ಶುರು ಮಾಡಿದರು. ಹಾಗೆ ಇವತ್ತು ನಾವು ಲೆಮನ್ ಗ್ರಾಸ್ ಟೀ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಯೂಶ್ವಲಿ ಮೋಸ್ಟ್ ಆಫ್ ದ ಡೇಸ್ ನಾವು ಲೆಮನ್ ಗ್ರಾಸನ್ನು ಯೂಸ್ ಮಾಡ್ತೀವಿ. ಮನೆಯಲ್ಲೇ ಗಿಡಗಳನ್ನು ನೆಟ್ಟಿದ್ವಿ. ಸೊ ನಿಮಗೆ ಮನೆಯಲ್ಲಿ ಗಿಡ ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಕೂಡ ಈಗ ಲೆಮನ್ ಗ್ರಾಸ್ ಸಿಗ್ತದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಲೆಮನ್ ಗ್ರಾಸ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಒಂಥರ ಹುಲ್ಲಿನ ಗಿಡದ ಹಾಗೆ ಇರ್ತದೆ, ಬಟ್ ಇದು ಟೀಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹಾಗೆ ಕೂಡ ವರ್ಕ್ ಆಗ್ತದೆ. ನಮ್ಮನೆ ಬೆಳೆದಿರೋ ತುಂಬ ಉದ್ದುದ್ದ ಎಲೆಗಳ ಟೈಪ್ ಆಗಿದೆ. ಸೊ ಇದರಲ್ಲಿ ಒಂದು 4-5 ಪೀಸ್ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಪ್ರತಿದಿನ ಟೀಗೆ ಹಾಕ್ಕೊಳ್ಬೋದು. ಸೊ ಹಾಗೆ ಚಿಕ್ಕ ತುಂಡಾಗಿ ಕಟ್ ಮಾಡಿಕೊಂಡು ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಪ್ರತಿದಿನ ನಮಗೆ ಬೇಕಾದ ಹಾಗೆ ಒಂದು ಸ್ವಲ್ಪ ತೆಗೆದು ಟೀಗೆ ಹಾಕ್ಕೊಳ್ಬೋದು ಇದನ್ನು. ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ಸುಮಾರು ಒಂದು 10 ಗಂಟೆ ಆದಮೇಲೆ ನಾವು ಯೂಶ್ವಲಿ ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡ್ಕೊಳ್ತೀವಿ. ಹಾಗೆ ಇವತ್ತಿನ ಲಂಚಿಗೆ ನಾವು ಸೌತೆಕಾಯಿ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಬೀನ್ಸ್ ಪಲ್ಯ ಮಾಡೋದು ಪ್ಲ್ಯಾನ್ ಇತ್ತು. ಅದಕ್ಕೆ ನಾನು ಕೆಲವೊಂದು ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಸೌತೆಕಾಯಿ ಕಟ್ ಮಾಡಿ ಆದಮೇಲೆ ಕೆಲವೊಂದು ಸಾಮಾನು ಹುರ್ಕೊಳ್ತಾ ಇದ್ದೇನೆ. ಸೊ ಇದರಲ್ಲಿ ಮುಖ್ಯವಾಗಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯಕಾಳು ತೊಗೊಂಡೆ. ಅದನ್ನು ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೆ 2 ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಸೊ ಅದಿಷ್ಟು ಫ್ರೈ ಆದಮೇಲೆ ಇಲ್ಲಿ ಕೆಂಪು ಮೆಣಸನ್ನು ಕೂಡ ನಾನು ಅದರ ಜೊತೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗ್ತದೆ. ಸೊ ಹಾಗೆಯೇ ಸೌತೆಕಾಯಿ ಹುಳಿಗೆ ನಾನು ಸ್ವಲ್ಪ
ತೊಗರಿಬೇಳೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಫ್ರೈ ಆದಮೇಲೆ ನಾನು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಕೂಡ ಇದ್ರ ಜೊತೆನೇ ಫ್ರೈ ಮಾಡ್ಕೊಳ್ತೇನೆ. ಸೊ ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಮಸಾಲೆ ಒಮ್ಮೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ತುಂಬ ನುಣ್ಣಗಾಗಬೇಕಂತೇನಿಲ್ಲ. ಸೊ ನಾನು ಆಲ್ಮೋಸ್ಟು ಒಂದು ಮೀಡಿಯಮ್ ಇದರಲ್ಲಿ ನುಣ್ಣಗೆ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ನುಣ್ಣಗಾದ್ಮೇಲೆ ಬೇಯಿಸಿ ಇಟ್ಕೊಂಡಿರುವಂತಹ ನಾನು ಸೌತೆಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಹುಳಿಯನ್ನು ಕುದಿಸುವಾಗ ಇದಕ್ಕೆ ಒಂದು 3 ತುಂಡು ಚಿಕ್ಕದಾಗಿ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವೆಲ್ಲ ಆದಮೇಲೆ ಫೈನಲ್ ಆಗಿ ಒಂದು ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಒಮ್ಮೆ ಹುಳಿ ಆದಮೇಲೆ ನಾನು ಬೀನ್ಸ್ ಪಲ್ಯಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೇನೆ. ಮುಖ್ಯವಾಗಿ ಸಾಸಿವೆ ಮತ್ತು ಉದ್ದನ್ನು ಒಗ್ಗರಣೆಗೆ ಹಾಕೊಂಡಾದ್ಮೇಲೆ ಸೊ ಈಗೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ 2 ಹಸಿಮೆಣಸನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಅವಿದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಬೇಕು. ಅದಾದಮೇಲೆ ಟರ್ಮರಿಕ್ ಮತ್ತು ನೀರು ಹಾಕ್ತಾ ಇದ್ದೇನೆ. ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಹದ ಫ್ಲೇಮಲ್ಲಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ಬೇಕು. ಇಲ್ಲಿ ಆಲ್ಮೋಸ್ಟ್ ಬೀನ್ಸ್ ಬೆಂದಾದ್ಮೇಲೆ ಲಾಸ್ಟಿಗೆ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಇದು ತುಂಬ ಟೇಸ್ಟಿ ಆಗಿರ್ತದೆ. ಸೊ ತೆಂಗಿನಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, ಯಾಕಂದರೆ ಬೀನ್ಸ್ ಆಲ್ರೆಡಿ ಬೆಂದಿರುತ್ತೆ. ಸ್ವಲ್ಪ ಒಂದು ಹವೆ ಬರುವ ತನಕ ಇದನ್ನು ತಿರುಗಿಸಿ ಆದಮೇಲೆ ಸೊ ಬಂದ್ ಮಾಡಿದ್ದು ಆಯಿತು. ನನ್ನದು ಕಿಚನ್ ವರ್ಕ್ ಎಲ್ಲ ಆದಮೇಲೆ ನಾವು ಯೂಶ್ವಲಿ ಕೆಲವೊಂದು ಜ್ಯೂಸ್ ಮಾಡಿ ಕುಡಿತೀವಿ. ಒಂದೊಂದು ದಿನ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡ್ತೀವಿ. ಸೊ ಹಾಗೆ ಇವತ್ತಿನ ದಿವಸ ನಾನು ಕ್ಯಾರೆಟ್ ಜ್ಯೂಸ್ ಮಾಡಿದೆ. ಇದಕ್ಕೆ 1-2 ಮೆಣಸಿನಕಾಳು ಹಾಕಿ ಮತ್ತು ಕ್ಯಾರೆಟನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಬೆಲ್ಲ ಮತ್ತು ನಾನು ಸಾಲ್ಟನ್ನು ಹಾಕೋದಿಲ್ಲ. ಸೊ ಹಾಗೆಯೇ ಕುಡಿಯೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಾಗ್ತದೆ. ಬಿಕಾಸ್ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗ್ತದೆ. ಸೊ ಇವಾಗ ನಮ್ಮದು ಆಲ್ಮೋಸ್ಟ್ ಒಂದು 12:30 ಆಯಿತು. ಸೊ ಹಾಗೆ ಊಟ ಮಾಡೋಣ ಅಂತ ಹೇಳಿ ನಾವೀಗ ಕಿಚನಿಗೆ ಬಂದ್ವಿ. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋವಂಥ ಅಭ್ಯಾಸವನ್ನು ನಾವು ರೂಢಿಸ್ಕೊಂಡಿದ್ವಿ. ಸೊ ಆಲ್ಮೋಸ್ಟ್ ನಮ್ಮದು 12:30 to 1 o'clock ಒಳಗಡೆ ನಮ್ಮದು ಊಟ ಆಗ್ತದೆ. ಹಾಗೆ ಇವತ್ತು ಊಟಕ್ಕೆ ಸೌತೆಕಾಯಿ ಹುಳಿ ಇತ್ತು, ಬಾಯ್ಲ್ಡ್ ರೈಸ್ ಇತ್ತು, ಬೀನ್ಸ್ ಪಲ್ಯ ಇತ್ತು, ಹಾಗೆ ಮೀನು ಕೂಡ ಇತ್ತು ಇವತ್ತು. ಸೊ ಇಲ್ಲಿ ಹಾಲಲ್ಲಿ ನಾನು ಮತ್ತು ಮಾಮಿ ಊಟ ಕೂತ್ಕೊಂಡ್ವಿ. ಯೂಶ್ವಲಿ ನಾವು ಮುಂಚೆ ಮಾವ ಡೈನಿಂಗ್ ಟೇಬಲಲ್ಲಿ ಊಟ ಕೂತ್ಕೊಂಡು, ಬಿಕಾಸ್ ಅವ್ರಿಗೆ ಕೆಳಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗೆ ಯೂಶ್ವಲಿ ಅಲ್ಲೇ ನಾವು ಕೂತ್ಕೊಂಡು ಊಟ ಮಾಡ್ತಿದ್ವಿ. ಬಟ್ ಇವಾಗ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸೊ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಗಂಟಿಗೆಲ್ಲ ತುಂಬ ಚೆನ್ನಾಗಾಗ್ತದೆ. ಸೊ ಗಂಟು ನೋವು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒಮ್ಮೆ ಊಟ ಆದಮೇಲೆ ಇದು ಫ್ರೂಟ್ ತಿನ್ನೋಂಥ ಅಭ್ಯಾಸ ನಮ್ಮದು ಕಾಮನ್. ಸೊ ಹಾಗೆ ಊಟ ಆದಮೇಲೆ ಇವತ್ತು ಆ್ಯಪಲ್ ತಿಂತಾ ಇದ್ವಿ. ಸೊ ಒಮ್ಮೆ ಊಟ ಆದಮೇಲೆ ಇನ್ನು ಮಧ್ಯಾಹ್ನ ಯಾವುದೇ ರೀತಿಯಾದಂಥ ಕೆಲಸ ಏನಿರಲಿಲ್ಲ. ಸೊ ಹಾಗೆ ನಾನು ಮಧ್ಯಾಹ್ನ ಮಲಗೋದಿಲ್ಲ, ಬದಲಾಗಿ ಏನಾದರೂ ನಮ್ಮದು ಪರ್ಸ್ನಲ್ ಕೆಲಸ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಸ್ವಲ್ಪ ಲ್ಯಾಪ್ಟಾಪಲ್ಲಿ ನಮ್ಮದು ಫೈಲ್ಸ್ ಎಲ್ಲ ಸೆಗ್ರಿಗೇಟ್ ಮಾಡೋದಿತ್ತು. ಸೊ ಹಾಗೆ ಅದರಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಫೈಲ್ಸನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕೆಲವೊಂದು ವೀಡಿಯೋಸು ಇಮೇಜಸ್ ಎಲ್ಲ ತುಂಬ ಇರೋದ್ರಿಂದ ಕೆಲವೊಂದನ್ನೆಲ್ಲ ಡಿಲೀಟ್ ಮಾಡ್ತಾ ಕೂತ್ಕೊಂಡೆ. ಸೊ ಅದು ಒಮ್ಮೆ ಆದಮೇಲೆ ಕಬೋರ್ಡಲ್ಲಿ ಬಟ್ಟೆಗಳನ್ನು ನಾನು ಚೆನ್ನಾಗಿ ಜೋಡಿಸ್ಕೊಂಡಿರಲಿಲ್ಲ. ಸ್ವಲ್ಪ ವಾಶ್ ಮಾಡಿದ ಬಟ್ಟೆಗಳೆಲ್ಲ ಚಲ್ಲಾಪಿಲ್ಲಿ ಆಗಿತ್ತು. ಸೊ ಹಾಗೆ ಅದನ್ನು ನೀಟಾಗಿ ಮಡಚಿ ಇಡೋಣ ಅಂತ ಹೇಳಿಬಿಟ್ಟು ಸೊ ಬಟ್ಟೆಗಳನ್ನೆಲ್ಲ ಮಡಚಿ ಇಡೋಕ್ಕೆ ಶುರು ಮಾಡಿದೆ. ಒಮ್ಮೆ ಬಟ್ಟೆಗಳನ್ನೆಲ್ಲ ಮಡಚಿದ್ದೆ ಆದಮೇಲೆ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು. ಸೊ ನಾವು ಈವ್ನಿಂಗ್ ಟೀ ಏನು ಕುಡಿಯೋದಿಲ್ಲ, ಬದಲಾಗಿ ಇಲ್ಲಿ ನಾನೊಂದು ಪೌಡರ್ದು ಮಾಲ್ಟ್ ಟೈಪ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಇದು ಎಲ್ಲ ಗ್ರೈನ್ಸನ್ನು ಪುಡಿ ಮಾಡಿ ಇಟ್ಟಿರುವಂಥ ಒಂದು ಪೌಡರ್ ಇದು.
ಹಾಗೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಗಿಸ್ಬೇಕು. ಸೊ ಕಲಗಿಸಿ ಆದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಚೆನ್ನಾಗಿರುವಂಥ ಒಂದು ಹೆಲ್ತಿ ಡ್ರಿಂಕ್ ನಮಗೆ ಸಿಗ್ತದೆ. ಹಾಗೆಯೇ ಈವ್ನಿಂಗ್ ತಿನ್ನಲಿಕ್ಕೆ ಇವತ್ತು ಪಿಸ್ತಾ ಇತ್ತು, ಹಾಗೆ ಚೆನ್ನ ಜೋರ್ ಗರಂ ಇತ್ತು, ನಾವು ಲಾಸ್ಟ್ ಟೈಮ್ ಮುಂಬೈಯಿಂದ ತೊಗೊಂಡು ಬಂದಿರುವಂಥದ್ದು. ಹಾಗೆ ಲೈಟಾಗಿ ಚಕ್ಕಲಿ ಕೂಡ ತೊಗೊಂಡಿದ್ವಿ. ಸೊ ಒಮ್ಮೆ ನಮ್ಮದು ಟೀ ಆದಮೇಲೆ ಈವ್ನಿಂಗ್ ಆಲ್ಮೋಸ್ಟ್ ನಾವು ತೋಟದಲ್ಲೇ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಬಿಕಾಸ್ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಹಿತ ಅಂತ ಅನ್ನಿಸ್ತದೆ. ಬಿಕಾಸ್ ಇಲ್ಲಿ ಡೈಲಿ ನೀರು ಹಾಕಬೇಕಂತಿರಲಿಲ್ಲ, ಬಿಕಾಸ್ ಪಂಪಲ್ಲೇ ನೀರು ಬಿಡುವಂಥದ್ದು. ಬಟ್ ಲಾಸ್ಟ್ ಟೈಮ್ ಮಳೆಗಾಲ ಆದಮೇಲೆ ಪಂಪ್ ಸ್ವಲ್ಪ ಹಾಳಾಗಿತ್ತು. ಹಾಗೆ ಚಿಕ್ಕ ಚಿಕ್ಕ ಗಿಡಗಳಿಗೆ ನಾವೇ ಸ್ವಲ್ಪ ನೀರು ಹಾಕ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು. ವೆದರ್ ತುಂಬ ಕೂಲಾಗಿತ್ತು ಈವ್ನಿಂಗ್ ಟೈಮಲ್ಲಿ. ಸೊ ನಾನು, ಮಾಮಿ ಎಲ್ಲರೂ ಕೂಡ ತೋಟಕ್ಕೆ ಬಂದು ಗಿಡಗಳಿಗೆಲ್ಲ ಸ್ವಲ್ಪ ಹೊತ್ತು ನೀರು ಹಾಕ್ತಾ ಇದ್ವಿ. ಆಲ್ಮೋಸ್ಟ್ ನೀರು ಹಾಕಿ ಬರ್ತಾ ಇರಬೇಕಾದ್ರೆ ನನಗೊಂದು ಕ್ಯೂಟ್ ಆಗಿರುವಂಥ ಒಂದು ನವಿಲುಗರಿ ಕೂಡ ಸಿಕ್ಕಿತು. ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ, ಫ್ರೆಶ್, ಸ್ವಲ್ಪನೂ ಕೂಡ ಹಾಳಾಗಿರಲಿಲ್ಲ. ಸೊ ಹಾಗೆಯೇ ಅದನ್ನು ನಾನು ಚೆನ್ನಾಗಿ ನೋಡ್ತಾ ಇದ್ದೆ. ಸೊ ಅದರದ್ದು ಬ್ಯೂಟಿ ಎಷ್ಟು ಚೆನ್ನಾಗಿತ್ತು. ಸೊ ಹಾಗೆ ಅದಾ ಕೆಲಸ ಆದಮೇಲೆ ಮಾಮಿ ಸ್ವಲ್ಪ ಗಿಡಗಳನ್ನೆಲ್ಲ ನಡ್ತಾ ಇದ್ರು ಇಲ್ಲಿ ಈವ್ನಿಂಗ್. ಅವರಿಗೆ ತೋಟಗಾರಿಕೆ ಅಂತ ಹೇಳಿದ್ರೆ ತುಂಬ ಇಷ್ಟ. ಯಾವಾಗಲೂ ಹೊಸ ಹೊಸ ಗಿಡಗಳನ್ನೆಲ್ಲ ನಡ್ತಾ ಇರ್ತಾರೆ. ಸೊ ಹಾಗೆ ನಾನು ಅವ್ರ ಜೊತೆ ಆಚೆ ಈಚೆ ಓಡಾಡ್ತಾ ಇದ್ದೆ. ಆಲ್ಮೋಸ್ಟ್ ತೋಟದಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆ ತೋಟ ಎರಡೂ ಕೂಡ ಒಂದೇ ಇದರಲ್ಲಿರುವಂಥದ್ದು. ಸೊ ಹಾಗೆ ಇವತ್ತಿನ ಒಂದು ಪುಟ್ಟ ವ್ಲಾಗಲ್ಲಿ ನಮ್ಮದೊಂದು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸ್ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸೊ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.